ಯಾವುದೇ ಸರ್ಕಾರ ಬರಲಿ, ಕರ್ನಾಟಕದಲ್ಲಿರ್ಬೋದು ಅಥವಾ ದೇಶದಲ್ಲಿರ್ಬೋದು, ಯಾವುದೇ ಸರ್ಕಾರ ಬಂದ್ರೆ ಕೃಷಿಗೆ ಪ್ರಾತಿನಿಧ್ಯವನ್ನ ಕೊಡಲೇಬೇಕು, ಅನಿವಾರ್ಯತೆ. ಯಾಕೆಂದ್ರೆ ನಾವು ಹೆಚ್ಚು ಆಹಾರ ಧಾನ್ಯಗಳನ್ನ ಬೆಳೆದ್ರೆ ಜನ ಸುಭಿಕ್ಷವಾಗಿ ಇರ್ತಾರೆ ಅಂತಕ್ಕಂಥದ್ದು. ಶಿಕ್ಷಣ, ಆರೋಗ್ಯ, ಕೃಷಿ, ಕೈಗಾರಿಕಾ ಕ್ಷೇತ್ರಕ್ಕೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆಯ ಅನುದಾನ ಮೀಸಲಿಡಬೇಕಿದೆ ಎಂದು ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಆಗ್ರಹಿಸಿದರು. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಬೈರೇನಹಳ್ಳಿ ಗ್ರಾಮದಲ್ಲಿ ಕೃಷಿ ಇಲಾಖೆ ಮತ್ತು ತಾಲೂಕು ಪಂಚಾಯತಿಯಿಂದ ಸೋಮವಾರ ಏರ್ಪಡಿಸಲಾಗಿದ್ದ ಗಂಗಾ ಕಲ್ಯಾಣ ಯೋಜನೆಯಡಿ ಮೋಟಾರು ಪಂಪ್ ವಿತರಣೆ ಮತ್ತು ಸಮಗ್ರ ಕೃಷಿ ಅಭಿಯಾನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಭಾರತ ದೇಶದ ರೈತಾಪಿ ವರ್ಗ ಮಳೆಯನ್ನೇ ಆಧರಿಸಿ ವ್ಯವಸಾಯ ಮಾಡ್ತಾರೆ. ನೀರಾವರಿ ಯೋಜನೆಗೆ ಈಗಾಗಲೇ 16 ಕಾಮಗಾರಿ ನಡೆಯುತ್ತಿದೆ. ಎತ್ತಿನಹೊಳೆ ಯೋಜನೆಯಿಂದ ಕೊರಟಗೆರೆ ತಾಲೂಕಿನ 109 ಕೆರೆಗಳಿಗೆ ನೀರು ಹರಿಯಲಿದೆ. ಇದರಿಂದ ರೈತಾಪಿ ವರ್ಗ ಕೃಷಿ ಚಟುವಟಿಕೆ ಮಾಡಲು ಅನುಕೂಲ ಆಗಲಿದೆ ಎಂದು ತಿಳಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಿಂದ 15, ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ 16, ಆದಿಜಾಂಬವ ಅಭಿವೃದ್ಧಿ ನಿಗಮದಿಂದ 10, ತಾಂಡಾ ಅಭಿವೃದ್ಧಿ ನಿಗಮದಿಂದ 2 ಸೇರಿ ಒಟ್ಟು 2018-19ನೇ ಸಾಲಿನ ಗಂಗಾ ಕಲ್ಯಾಣ ಯೋಜನೆಯಡಿ 43 ಫಲಾನುಭವಿಗಳಿಗೆ ಮೋಟಾರು ಪೈಪ್ ಮತ್ತು ಪರಿಕರ ಹಾಗೂ 10 ಲಕ್ಷ ವೆಚ್ಚದ ಕೃಷಿ ಯಂತ್ರೋಪಕರಣ, 8 ಲಕ್ಷ ವೆಚ್ಚದ ಟ್ರ್ಯಾಕ್ಟರ್, ರೋಟಿವೇಟರ್, ಕಲ್ಟಿವೇಟರ್, ಬಿತ್ತಲೆ ಕೊರಿಗೆ ವಿತರಣೆ ಮಾಡಿದ್ದೇನೆ ಎಂದು ಹೇಳಿದರು. ಕಾರ್ಯಕ್ರಮದ ಸಂದರ್ಭದಲ್ಲಿ ತಹಶೀಲ್ದಾರ್ ನಹಿದಾ ಜಂಜಂ, ಕೆಪಿಸಿಸಿ ಕಾರ್ಯದರ್ಶಿ ದಿನೇಶ್, ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ವೆಂಕಟಪ್ಪ, ತಾಲೂಕು ಪಂಚಾಯತ್ ಇಒ ದೊಡ್ಡಸಿದ್ದಯ್ಯ, ಕೃಷಿ ಇಲಾಖೆ ಹಿರಿಯ ನಿರ್ದೇಶಕ ನಾಗರಾಜು, ಅರಣ್ಯ ಇಲಾಖೆಯ ಸುರೇಶ್, ತೋಟಗಾರಿಕೆಯ ಶ್ರುತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅರಕೆರೆ ಶಂಕರ್, ಅಶ್ವಥ್ ನಾರಾಯಣ್, ಅರಸಾಪುರ ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಮಕೃಷ್ಣ ಸೇರಿದಂತೆ ಇತರರು ಇದ್ದರು. ವರದಿ ಮಂಜುಸ್ವಾಮಿ, ಎಂಎನ್, ಕೊರಟಗೆರೆ. ಮಾನ್ಸೂನ್ ಬಹುಶಃ ಇವತ್ತೇನೋ ಕರ್ನಾಟಕಕ್ಕೆ ಬರ್ತದೆ ಅಂತ ಹೇಳಿದ್ದಾರೆ ಹವಾಮಾನ ತಜ್ಞರು. ಇವತ್ತು ಮಾನ್ಸೂನ್ ಇವತ್ತು ಕೇರಳದಿಂದ ಕರ್ನಾಟಕಕ್ಕೆ ಎಂಟ್ರಾಗುತ್ತೆ ಅಂತ ಹೇಳಿದ್ದಾರೆ. ನಾವು ಮಳೆಯನ್ನ ಆಧರಿಸಿ ನಾವು ವ್ಯವಸಾಯ ಮಾಡೋರು, ನಮಗೆ ನೀರಾವರಿ ಬಹಳ ಕಡಿಮೆ. ಆದ್ರೆ ಮಳೆಯನ್ನೇ ಆಧರಿಸಿ ನಾವು ಕೃಷಿ ಮಾಡತಕ್ಕಂಥವ್ರೆ ಹೆಚ್ಚು ಕರ್ನಾಟಕದಲ್ಲಿ ಅಥವಾ ಇಡೀ ನಮ್ಮ ದೇಶದಲ್ಲಿ. ಆದ್ರೆ ಹೆಚ್ಚೆಚ್ಚು ನೀರಾವರಿ ಮಾಡಬೇಕು ಅಂತೇಳಿ ಬಹಳ ದಿವಸದಿಂದ ಪ್ರಯತ್ನಗಳು ನಡೀತಾ ಇದೆ. ಪ್ರತಿ ವರ್ಷ ಕೂಡ ಹೆಚ್ಚೆಚ್ಚು ಆಗ್ತಾ ಇದೆ. ಕೆರೆ ಕಟ್ಟೆಗಳಿಂದ ಇರ್ಬೋದು, ನಮ್ಮ ದೊಡ್ಡ ದೊಡ್ಡ ಯೋಜನೆಗಳನ್ನ ಮಾಡೋದರ ಮೂಲಕ ಇವತ್ತು ನೀರಾವರಿಯನ್ನ ನಾವು ಹೆಚ್ಚು ಮಾಡಿಕೊಳ್ತಾ ಇದ್ದೀವಿ. ನಮ್ಮಲ್ಲಿ ಕೂಡ ಈಗಾಗಲೇ ಎತ್ತಿನೊಳೆ ಯೋಜನೆ ಬರ್ತಾ ಇದೆ. ಎತ್ತಿನೊಳೆ ಯೋಜನೆ ಕಾರ್ಯಗತ ಆದ ಮೇಲೆ ನಮ್ಮ ತಾಲೂಕಿನಲ್ಲಿ ಸುಮಾರು 109 ಕೆರೆಗಳು ತುಂಬುತ್ತವೆ. ಮುಂಚೆ 5 ವರ್ಷದಲ್ಲಿ ಕೊಟ್ಟಿದ್ದೇನೆ. ಇವತ್ತು ಸರ್ಕಾರ ಕಡಿಮೆ ಮಾಡಿರ್ಬೋದು, 100 ಕೊಡೋದನ್ನ 5-10 ಕೊಡ್ತಾ ಇದ್ದಾರೆ. ಆದ್ರೆ ಇನ್ನೂ ಹೆಚ್ಚು ಮುಂದೆ ಬರತಕ್ಕಂತ ದಿವಸದಲ್ಲಿ ಕೃಷಿಗೆ ಪ್ರಾತಿನಿಧ್ಯ ಕೊಡಬೇಕು ಅಂತಕ್ಕಂಥದ್ದು ನನ್ನ ಆಗ್ರಹ ಸರ್ಕಾರಕ್ಕೆ. ಯಾಕೆಂದ್ರೆ ನಾವು ಬಜೆಟ್ ನಲ್ಲಿ ಹೆಚ್ಚು ಹಣ ಮಾಡ್ಕೊಂಡು ಹೋಗ್ಬೇಕು. 2-3 ಕ್ಷೇತ್ರ ಬಹಳ ಮುಖ್ಯ. ಕೃಷಿ ಬಹಳ ಮುಖ್ಯ, ಶಿಕ್ಷಣ ಬಹಳ ಮುಖ್ಯ, ಆರೋಗ್ಯ ಬಹಳ ಮುಖ್ಯ, ಕೈಗಾರಿಕೆ ಬಹಳ ಮುಖ್ಯ. ಈ 4-5 ಇಲಾಖೆಗಳೇನಿದ್ದಾವೆ ಇವುಗಳನ್ನ ಸರ್ಕಾರ, ಯಾವುದೇ ಸರ್ಕಾರ ಅವುಗಳಿಗೆ ಆದ್ಯತೆಯನ್ನ ಕೊಡಬೇಕಾದದ್ದು ಬಹಳ ಮುಖ್ಯ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೀನಿ.